ಮಹಿಳಾ ಸಂಘಟನೆಗಳು ಸ್ವಾವಲಂಬಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಮಹಿಳೆಯರಿಗೆ ಟೈಲರ್ ಉದ್ಯೋಗವನ್ನು ಗ್ರಾಮ ಪಂಚಾಯತ್ ಮೂಲಕ ನೀಡಲಾಗುವ ಹೊಸ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಅಕ್ಟೋಬರ್ 10ಕ್ಕೆ ಇದರ ಉದ್ಘಾಟನೆ ಆಗಲಿದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಬಿ ತುಂಬೆ ಅವರು ಹೇಳಿದರು. ಅವರು ತುಂಬೆ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ USDPಯ ಹಮ್ಮಿಕೊಂಡ ಪ್ರಾಜೆಕ್ಟ್ ಕೋಡ್ ಉನ್ನತಿ ವತಿಯಿಂದ ಉದ್ಯೋಗ ಕೌಶಲ್ಯ ಮತ್ತು ಉದ್ಯಮಶೀಲತೆಗಾಗಿ ಮಹಿಳೆಯರು ಮತ್ತು ಯುವಜನರನ್ನು ಸಬಲೀಕರಣಗೊಳಿಸುವ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡ್ತಾ ಇದ್ರು. ಶಿಬಿರಾರ್ಥಿಗಳು 2 ಜನ ಬನ್ನಿ. ಶಿಬಿರಾರ್ಥಿಗಳು ಬನ್ನಿ, ಅಲ್ಲಿ ಹತ್ರ ಕೈ ಜೋಡಿಸ್ಕೊಂಡು ಒಬ್ಬರಲ್ಲ 1-2 ಜನ ಬನ್ನಿ ಅಮ್ಮ. ಇಲ್ಲಿ ಬನ್ನಿ. ಇಷ್ಟು ಸಮಯ ಕೊಟ್ಟು ಇವತ್ತು ಕಾರ್ಯಕ್ರಮ ವ್ಯವಸ್ಥೆ ಜಂಜಾಟ ಇರುವಾಗಲೂ ಈ ಅಂಗನವಾಡಿ ಸಹಾಯಕರು ಕರೆದ್ರು, ಸೂಪರ್ವೈಸರು ಕರೆದ್ರು ಅಂತ ಹೇಳ್ಕೊಂಡು ಬಂದದಕ್ಕೆ ವಿಶೇಷವಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಾಸ್ತಾವಿಕ ನುಡಿಗಳನ್ನ ಮಾತಾಡುತ್ತಾ ಶಿವಕುಮಾರ್ ಅವರು ಹೇಗೆ ಮಹಿಳೆ ಸಬಲೀಕರಣ ಸ್ವಾವಲಂಬಿಯಾಗಿ ಬದುಕಬೇಕು ಎಂಬ ವಿಚಾರಗಳನ್ನ ಮಂಡಿಸಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಇಲ್ಲ. ಹಾಗಾಗಿ ನಮ್ಮ ಗಾಯತ್ರಿ ಮೇಡಮ್ ಅವರು ನನ್ನೊಂದು ದೊಡ್ಡ ಅಕ್ಕನಾಗಿ, ನನ್ನ ಅಕ್ಕನ ಭಾರಿ ಆತ್ಮೀಯರು. ನಾನು ಚಿಕ್ಕ ಮಗುವಿರುವಾಗಲೂ ಗಾಯತ್ರಿ ಮೇಡಮ್ ನಮಗೆ ಒಳ್ಳೆಯ ಪರಿಚಯ. ಅವರು ನನ್ನ ಏಕವಚನದಲ್ಲಿ ಪ್ರಾಜೆಕ್ಟ್ ಕೋಡ್ ಉನ್ನತಿ ಇವರು ಕರ್ನಾಟಕ ಉದ್ಯೋಗ ಮತ್ತು ಕೌಶಲ್ಯ ಉದ್ಯಮಶೀಲತೆಗಾಗಿ ಮಹಿಳೆಯರು ಮತ್ತು ಯುವಜನರನ್ನು ಸಬಲೀಕರಣಗೊಳಿಸುವಂತಹ